ದುರಾಡಳಿತ ಬೇಜವಾಬ್ದಾರಿತನದಿಂದ ಬಿಜೆಪಿಗೆ ಇನ್ನೂ ಜನರು ಅಧಿಕಾರ ನೀಡಿಲ್ಲ ಎಂಬುದು ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಯಾರು ಆಗಬಹುದು ಎಂಬುದನ್ನೇ ಚರ್ಚೆ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಲ್ಲಿದೆ. ಪಕ್ಷದ ಉದ್ದೇಶ ಜನರ ಪರವಾಗಿದೆ. ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಗ್ಗಟ್ಟಿನಲ್ಲಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಒಗ್ಗಟ್ಟನ್ನ ಮುರಿಯುವ ಪ್ರಯತ್ನದಲ್ಲಿದ್ದಾರೆ ಎಂದು ಅವರು ಡಿಕೆಶಿ, ಸಿದ್ದರಾಮಯ್ಯ ಕಾಂಗ್ರೆಸ್ನ ಒಂದೇ ಧ್ವಜದ ಅಡಿಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ಸಿದ್ದರಾಮಯ್ಯ ನಮ್ಮ ಪಕ್ಷದ ಮುಖಂಡ ಎಂದರು. ಎಲ್ಲ ಬಿಜೆಪಿ ಮುಖಂಡರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಅದು ತೀರ್ಮಾನ ಆಗಿದೆ. ಈ ರಾಜ್ಯ ಸರ್ಕಾರ ದುರಾಡಳಿತ ಮತ್ತು ಬೇಜವಾಬ್ದಾರಿ ಕೆಲಸದಿಂದಾಗಿ ಮತ್ತೆ ಬಿಜೆಪಿಗೆ ಅಧಿಕಾರ ಕೊಡುವುದಿಲ್ಲ ಅಂತೇಳಿ ಬಿಜೆಪಿಯ ಮುಖಂಡರಿಗೂ ಕೂಡ ಇವತ್ತು ಗೊತ್ತಾಗಿದೆ. ಅದಕ್ಕಾಗಿ ಅವರು ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೋದು ಅಂತ ಚರ್ಚೆ ಮಾಡಿ ಅವರ ಸಲಹೆ ಕೊಡ್ತಾ ಇದ್ದಾರೆ. ಅವರ ಸಲಹೆ ಮತ್ತು ಕಾಳಜಿಗೆ ಎಲ್ಲ ಬಿಜೆಪಿ ಮುಖಂಡರಿಗೆ ಮತ್ತು ನಿಮ್ಗೆಲ್ಲ ನನ್ನ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಏನು ಎಲ್ಲರೂ ಕೂಡ ಕಾಂಗ್ರೆಸ್ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಲ್ಲಿದೆ. ಕಾಂಗ್ರೆಸ್ನ ಉದ್ದೇಶ ಒಂದೇ, ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಕೆಲಸ ಒಂದು. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಇದ್ದೇವೆ. ಕಾಂಗ್ರೆಸ್ ಎಲ್ಲರಿಗೂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮತ್ತು ಎಲ್ಲ ಮುಖಂಡರು ಕಾಂಗ್ರೆಸ್ನ ಒಂದೇ ಧ್ವಜದ ಅಡಿಯಲ್ಲಿ ಮತ್ತು BR ಅಂಬೇಡ್ಕರ್ ಬರೆದ ಸಂವಿಧಾನ, ಮಹಾತ್ಮ ಗಾಂಧೀಜಿಯ ಕನಸಿನ ಭಾರತ, ಇದರ ತತ್ವ ಆದರ್ಶದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದಾರೆ. ನೀವು ನಮ್ಮ ಮುಖಂಡರನ್ನು ಎಷ್ಟು ವಿಭಾಗ ಮಾಡಿ ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಅವರಿಗೆ ಕಾಂಗ್ರೆಸ್ನ ಮುಖಂಡರು ವಿಭಾಗ ಮತ್ತು ವೈಮನಸ್ಸುಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಸರ್ಕಾರ ಬಿಪಿಎಲ್ ಕಾರ್ಡ್ ವಿತರಿಸುವ ಕಾರ್ಯ ಬಿಟ್ಟು ರದ್ದಿಗೆ ಮುಂದಾಗಿದೆ. ಜನಸಾಮಾನ್ಯರಿಗೆ ಕೋವಿಡ್ ಸಮಯದಲ್ಲಿ ನೆರವಾಗುವುದು ಬಿಟ್ಟು ಅವರಿಂದ ಕಿತ್ತುಕೊಳ್ಳುವ ಕಾರ್ಯ ಮಾಡಿರುವುದಕ್ಕೆ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಬಡವರ ಬಿಪಿಎಲ್ ಕಟ್ ಮಾಡಲಿಕ್ಕೆ ಆಸಕ್ತಿ ಅಲ್ಲದೆ ಬಿಪಿಎಲ್ ಕಾರ್ಡ್ ಕೊಡಲಿಕ್ಕೆ ಯಾವುದೇ ಆಸಕ್ತಿ ವಹಿಸದಿರುವುದು ಅತ್ಯಂತ ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಸರ್ಕಾರದ ಆಡಳಿತ ಅದು ಎಷ್ಟು ಸವಲತ್ತುಗಳು ಕಟ್ ಮಾಡಿದ್ರಂತಲ್ಲ, ಎಷ್ಟು ಸವಲತ್ತು ಮತ್ತು ಯೋಜನೆ ಕೊಟ್ಟಿದ್ದಾರೆ ಅಂತ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಒಂದು ಕಡೆಯಿಂದ ಇವತ್ತು ಅಪ್ಲಿಕೇಶನ್ ಕಾರ್ಡ್ ಬಂದು ರೇಷನ್ ಕಾರ್ಡ್ಗೆ ಇವತ್ತು ಬಿಪಿಎಲ್ ಕಾರ್ಡ್ ಕೊಡ್ತಾನೇ ಇಲ್ಲ. ಆಯುಷ್ಮಾನ್ ಕಾರ್ಡ್ ಅಪ್ಲಿಕೇಶನ್ ಇವತ್ತು ಬಂದ್ ಮಾಡಿಟ್ಟಿದ್ದಾರೆ. ಜನರು ಕಷ್ಟದಲ್ಲಿ ಬಿದ್ದಾಗ ಒಂದು ಯೋಜನೆ ತಗೊಳ್ಳೋಕ್ಕೆ ಬಹುಶಃ ಪರದಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಮಂಗಳೂರಿನಂತಹ ಜಿಲ್ಲೆಯಲ್ಲಿ ಈ ರೀತಿ ಕಷ್ಟ ಆದರೆ ಗ್ರಾಮೀಣ ಮಟ್ಟದ ಪ್ರದೇಶದಲ್ಲಿ ಯಾವ ರೀತಿ ಇರ್ಬೋದು? ಸರ್ಕಾರಕ್ಕೆ ಇವತ್ತು ರೇಷನ್ ಕಾರ್ಡ್ ಕೊಡಲಿಕ್ಕೆ ಸಮಸ್ಯೆ ಏನು? ಈ ವೇಳೆ ಖಾದರ್ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.